ಇಲ್ಲಿ ಮನುಷ್ಯನ ರೂಪದಲ್ಲಿ ಸರ್ಪಗಳು ಕಾಣಿಸಿಕೊಳ್ಳುತ್ತವೆ. ದೇವಸ್ಥಾನದ ಒಳಗಡೆ ಒಂದೇ ವಿಗ್ರಹದಲ್ಲಿ 2 ದೇವರುಗಳು ಗೋಚರಿಸುತ್ತವೆ. 12 ಹೆಡೆಯ ಸರ್ಪ ಈ ದೇವಸ್ಥಾನದಲ್ಲಿ ಈಗಲೂ ನಾಗಪಂಚಮಿ ಎಂದು ತಪ್ಪದೆ ಭೇಟಿ ಕೊಡುತ್ತದೆ. ಈ ದೇವಾಲಯದಲ್ಲಿರುವ ಭಾರೀ ಪ್ರಮಾಣದ ಖಜಾನೆಯನ್ನ ಈ ಸರ್ಪರಾಜನೇ ಕಾಪಾಡುತ್ತಿದ್ದಾನೆ. ನಾಗದೋಷ ಇದ್ದರೂ, ಭೂತ ಪ್ರೇತಗಳ ಹಾವಳಿ ನಿಮ್ಮ ಮೇಲೆ ಆಗಿದ್ದರೂ, ಹಾವು ಕಚ್ಚಿದರೆ ಕ್ಷಣದಲ್ಲಿ ಇಲ್ಲಿ ಪರಿಹಾರ ಸಿಗುತ್ತದೆ. ಈ ಒಂದು ಹಾವಿನಿಂದ ಇಲ್ಲಿ ಮಹಿಳೆಯರು ಗರ್ಭಿಣಿಯಾಗುತ್ತಿದ್ದಾರೆ. ಹೌದು, ಈ ದೇವಸ್ಥಾನಗಳಲ್ಲಿ ಇಂತಹ ಚಮತ್ಕಾರಗಳು, ಇಂತಹ ಪವಾಡಗಳು ಹಲವಾರು ವರ್ಷಗಳಿಂದ ನಡೆಯುತ್ತಾನೆ ಬಂದಿವೆ. ಹಾಗಾದ್ರೆ ಆ ದೇವಾಲಯಗಳು ಯಾವುವು, ಎಲ್ಲಿವೆ, ಅವುಗಳ ಮಹತ್ವ ಏನು, ಅವುಗಳ ಮಹಿಮೆ ಏನು, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆಧ್ಯಾತ್ಮಿಕ ಭೂಮಿಯಾದ ಭಾರತದಲ್ಲಿ ಸರ್ಪಗಳಿಗೆ ಮೀಸಲಾಗಿರುವ ಹಲವಾರು ದೇವಾಲಯಗಳಿವೆ. ಅವುಗಳಲ್ಲಿ ಕೆಲವು ಪ್ರಪಂಚಾದ್ಯಂತ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿವೆ. ಭಾರತೀಯ ಪುರಾಣಗಳಲ್ಲಿ ಹಾವುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಮತ್ತು ಅವುಗಳನ್ನು ದೇವರೆಂದು ಕೂಡ ಪೂಜಿಸಲಾಗುತ್ತದೆ. ಹಿಂದೂಗಳು ಹಾವುಗಳನ್ನು ದೇವರೆಂದು ಪೂಜಿಸುತ್ತಾರೆ ಮತ್ತು ನಾಗದೇವತೆ ಎಂದು ಕರೆಯುತ್ತಾರೆ. ಹಾವುಗಳನ್ನು ಕೊಲ್ಲುವುದು ಪಾಪವೆಂದು ಕೂಡ ಹಿಂದೂಗಳಲ್ಲಿ ಪರಿಗಣಿಸಲಾಗಿದೆ. ಆಕಸ್ಮಿಕವಾಗಿ ಹಾವು ಸತ್ತರೆ ಅದರ ಪಾಪವನ್ನು ಕಳೆದುಕೊಳ್ಳಲು ವಿವಿಧ ರೀತಿಯ ಪೂಜೆಗಳನ್ನ ಜನರು ಮಾಡುತ್ತಾರೆ. ಹೀಗಾಗಿ ಕರ್ನಾಟಕದಲ್ಲಿ ಅಲ್ಲದೆ ಭಾರತಾದ್ಯಂತ ಹಲವಾರು ಪ್ರಮುಖ ನಾಗ ದೇವಾಲಯಗಳು ಕೂಡ ಇವೆ. ಅವುಗಳಲ್ಲಿ ಕೆಲವು ಮುಖ್ಯವಾಗಿ ಈ ರೀತಿ ಇವೆ. ನಾಗರಕೋಯಿಲ್ ನಾಗರಾಜ ದೇವಸ್ಥಾನ, ತಮಿಳುನಾಡು. ನಾಗರಕೋಯಿಲ್ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ದೇವಾಲಯವು ಅಸಂಖ್ಯಾತ ಸರ್ಪಗಳ, ವಿಶೇಷವಾಗಿ ನಾಗರ ಪ್ರತಿಮೆಗಳನ್ನ ಹೊಂದಿರುವ ಅದ್ಭುತವಾದಂತಹ ದೇವಾಲಯ. ಈ ದೇವಾಲಯವು 2 ಪ್ರಮುಖ ದೇವತೆಗಳನ್ನ ಹೊಂದಿದೆ, ಶ್ರೀಕೃಷ್ಣ ಮತ್ತು ನಾಗರಾಜ. ಆದರೆ ಗಣೇಶ, ಶಿವ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ದ್ವಾರಪಾಲಕರ ಮುಂತಾದ ಉಪದೇವರುಗಳು ಕೂಡ ಈ ದೇವಸ್ಥಾನದ ಪ್ರಾಂಗಣದಲ್ಲಿವೆ. ನಾಗರಾಜನ ವಿಗ್ರಹವನ್ನು 5 ತಲೆಯ ಸರ್ಪವಾಗಿ ನಿರೂಪಿಸಲಾಗಿದೆ. ನಾಗರಕೋಯಿಲ್ ನಗರವು ನಾಗರಾಜ ದೇವಸ್ಥಾನದಿಂದ ತನ್ನ ಹೆಸರನ್ನ ಪಡೆದಿದೆ ಎಂದು ಇಲ್ಲಿನ ಐತಿಹ್ಯ ಸಾರುತ್ತದೆ. ದೇವಸ್ಥಾನದ ಸುತ್ತಮುತ್ತ ಇರುವ ನದಿಗಳಲ್ಲಿ ಭಯಾನಕ ಹಾಗೂ ಭಯಂಕರ ದೊಡ್ಡ ದೊಡ್ಡ ಹಾವುಗಳು ಅಡಗಿಕೊಂಡಿವೆ ಎಂದು ಇಲ್ಲಿನ ಇತಿಹಾಸ ಸಾರುತ್ತದೆ. ಆದರೆ ಈ ಹಾವುಗಳು ಯಾರಿಗೂ ಗೋಚರಿಸುವುದಿಲ್ಲ ಹಾಗೂ ಯಾರಿಗೂ ಕೂಡ ಹಿಂಸೆ ಕೂಡ ಮಾಡುವುದಿಲ್ಲ ಅನ್ನುವ ವಾಡಿಕೆ ಇದೆ. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿರುವ ಭಾರೀ ಪ್ರಮಾಣದ ಖಜಾನೆಯನ್ನ ಈ ಸರ್ಪರಾಜನೇ ಕಾಪಾಡುತ್ತಿದ್ದಾನೆ ಎನ್ನುವ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಕರ್ನಾಟಕ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯ ದೇವರು ಸುಬ್ರಹ್ಮಣ್ಯ, ವಾಸುಕಿ ಮತ್ತು ಶೇಷನಾಗ ಹಾಗೂ ಇಲ್ಲಿರುವ ಸರ್ಪ ದೇವರುಗಳು. ಈ ದೇವಾಲಯವು ಸುಂದರವಾದ ಕುಮಾರ ಪರ್ವತ ಶಿಖರವನ್ನ ಅದರ ಹಿನ್ನೆಲೆಯಾಗಿ ಹೊಂದಿದೆ ಮತ್ತು ಕುಮಾರಧಾರ ನದಿಯಿಂದ ಆವೃತ್ತವಾಗಿದೆ. ಸುಬ್ರಹ್ಮಣ್ಯದಲ್ಲಿರುವ ಗುಹೆಯಲ್ಲಿ ವಾಸುಕಿ ಮತ್ತು ಇತರ ಹಾವುಗಳು ಆಶ್ರಯ ಪಡೆದಿದೆ ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಸರ್ಪದೋಷ, ನಾಗದೋಷ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಇದೇ ಕಾರಣ ಬರೀ ಕರ್ನಾಟಕದಿಂದ ಅಲ್ಲದೆ ಲಕ್ಷಾಂತರ ಭಕ್ತರು ಭಾರತ ಹಾಗೂ ವಿದೇಶದಿಂದಲೂ ಕೂಡ ಭೇಟಿಯಾಗಿ ಈ ದೋಷಗಳನ್ನ ನಿವಾರಿಸಿಕೊಳ್ಳುತ್ತಾರೆ. ಭುಜಂಗನಾಗ ದೇವಾಲಯ, ಗುಜರಾತ್. ಭುಜಿಯ ಕೋಟೆಯು ಗುಜರಾತ್ನ ಭುಜ್ ಹೊರವಲಯದಲ್ಲಿದೆ. ಜಾನಪದ ನಂಬಿಕೆಯ ಪ್ರಕಾರ ಈ ಕೋಟೆಯು ಯುದ್ಧದಲ್ಲಿ ಮಡಿದ ಕೊನೆಯ ನಾಗಕುಲದ ಭುಜಂಗನಿಗೆ ಸಮರ್ಪಿತವಾಗಿದೆ. ಸ್ಥಳೀಯರು ಅವನ ನೆನಪಿಗಾಗಿ ಭುಜಿಯ ಬೆಟ್ಟದ ಮೇಲೆ ಒಂದು ದೇವಾಲಯವನ್ನ ನಿರ್ಮಿಸಿದ್ದಾರೆ. ಇದನ್ನ ಭುಜಂಗನಾಗ ದೇವಾಲಯ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ನಾಗಪಂಚಮಿ ಎಂದು ದೇವಸ್ಥಾನದ ಸುತ್ತ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತದೆ. ಪ್ರಸ್ತುತ ಕೋಟೆಯು ಭಾರತೀಯ ಸೇನೆಯ ವಶದಲ್ಲಿದೆ ಮತ್ತು ಮದ್ದುಗುಂಡುಗಳನ್ನ ಸಂಗ್ರಹಿಸಲು ಈ ಕೋಟೆಯನ್ನ ಬಳಸಲಾಗುತ್ತಿದೆ. ವಾಡಿಕೆಯ ಪ್ರಕಾರ ಇಲ್ಲಿ ಮನುಷ್ಯ ರೂಪದಲ್ಲಿ ಸರ್ಪಗಳು ಕಾಣಿಸಿಕೊಳ್ಳುತ್ತಿದ್ದವು ಎನ್ನುವ ನಂಬಿಕೆ ಕೂಡ ಇದೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಭೂಕಂಪವಾದಾಗ ಉತ್ಖನನ ಸಂದರ್ಭದಲ್ಲಿ ದೈತ್ಯಾಕಾರದ ಹಾವಿನ ಆಕಾರದ ವಿಚಿತ್ರ ಅವಶೇಷಗಳು ವಿದೇಶಿ ಉತ್ಖನನಕಾರರಿಗೆ ಕಂಡು ಬಂದಿದ್ದವು ಎಂದು ಪುರಾತತ್ವ ಇಲಾಖೆ ದೃಢಪಡಿಸಿದೆ. ಅಂದರೆ ಹಿಂದೆ ದೈತ್ಯಾಕಾರದ ಹಾವುಗಳು ಇಲ್ಲಿ ಇದ್ದವು ಅನ್ನುವುದಕ್ಕೆ ಈ ಪುರಾವೆಗಳು ಸಾಕ್ಷಿಯಾಗಿವೆ.
ಶೇಷನಾಗ ದೇವಾಲಯ ಜಮ್ಮು ಮತ್ತು ಕಾಶ್ಮೀರ. ಪುರಾಣ ಪ್ರಕಾರ ಹಾವುಗಳ ರಾಜ ಎಂದು ಕರೆಯಲ್ಪಡುವ ಶೇಷನಾಗನು ಪಹಲ್ಗಾಮ್ ಬಳಿ ಸರೋವರವನ್ನ ರಚಿಸಿದ್ದನು. ಶೇಷನಾಗನು ಇಲ್ಲಿ ವಾಸವಾಗಿದ್ದಾನೆ ಅನ್ನುವ ನಂಬಿಕೆ ಮತ್ತು ಇದೇ ಕಾರಣದಿಂದ ದಡದಲ್ಲಿ ಸರ್ಪದೇವರಿಗೆ ಸಮರ್ಪಿತವಾದ ದೇವಾಲಯವನ್ನ ಹಲವಾರು ವರ್ಷಗಳ ಹಿಂದೆ ಇಲ್ಲಿ ನಿರ್ಮಿಸಲಾಗಿತ್ತು. ಅಮರನಾಥ ಗುಹೆಗೆ ಹೋಗುವಂತಹ ಯಾತ್ರಾರ್ಥಿಗಳು ಈ ಸರೋವರಕ್ಕೆ ತಪ್ಪದೆ ಭೇಟಿ ನೀಡುತ್ತಾರೆ ಮತ್ತು ಶೇಷನಾಗವನ್ನ ಪೂಜಿಸಿಯೇ ಮುಂದೆ ತಮ್ಮ ಯಾತ್ರೆಯನ್ನ ಆರಂಭಿಸುವ ಒಂದು ರೂಢಿ ಇಲ್ಲಿ ನೂರಾರು ವರ್ಷಗಳಿಂದಿದೆ. ಧಾರ್ಮಿಕ ಸ್ಥಳದ ಅದ್ಭುತ ಪರಿಸರ ಮತ್ತು ಹಚ್ಚ ಹಸಿರಿನ ಸಸ್ಯವರ್ಗವು ನೋಡುಗರ ತನು ಮನವನ್ನ ತಂಪಾಗಿಸುತ್ತದೆ. ಅಷ್ಟೇ ಅಲ್ಲದೆ 12 ಹೆಡೆಯ ಸರ್ಪ ಈ ದೇವಸ್ಥಾನದಲ್ಲಿ ಈಗಲೂ ನಾಗಪಂಚಮಿ ಎಂದು ತಪ್ಪದೆ ಭೇಟಿ ಕೊಡುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಸ್ಥಳೀಯರಲ್ಲಿದೆ. ಮುಕ್ತಿನಾಗ ದೇವಸ್ಥಾನ ಬೆಂಗಳೂರು. ಮುಕ್ತಿನಾಗ ದೇವಸ್ಥಾನವು ಪ್ರಸಿದ್ಧ ನಾಗ ದೇವತೆಗಳಲ್ಲಿ ಒಂದಾಗಿದೆ. ಪುರಾಣ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸರ್ಪಗಳ ಪ್ರಭು ಎಂದು ಹೇಳಲಾಗುತ್ತದೆ. ಮುಕ್ತಿನಾಗ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನನ್ನೇ ಆರಾಧ್ಯ ದೈವನ್ನಾಗಿ ಪೂಜಿಸುತ್ತಾರೆ. ಈ ಮೊದಲು ಈ ಪ್ರದೇಶವನ್ನ ಜುಂಜನಪ್ಪ ಬಯಲು ಎಂದು ಕರೆಯಲಾಗುತ್ತಿತ್ತು. ಜುಂಜಪ್ಪ ಬೇರೆ ಯಾರೂ ಅಲ್ಲ, ಈ ಪ್ರದೇಶದ ಸರ್ಪದೇವರು. ಈ ಪ್ರದೇಶದಲ್ಲಿ ವಾಸವಾಗಿದ್ದ ದೊಡ್ಡ ಹಾವು ಈ ಪ್ರದೇಶವನ್ನ ರಕ್ಷಿಸಿದ ನಿಜವಾದ ದೇವರು ಎಂದು ಜನರು ನಂಬುತ್ತಾರೆ. ಮುಕ್ತಿನಾಗನ ವಿಗ್ರಹವು ಸುಮಾರು 16 ಅಡಿ ಎತ್ತರವಿದೆ ಮತ್ತು ಇದು ಭಾರತದ ಅತಿ ದೊಡ್ಡ ಏಕಶಿಲಾ ನಾಗ ವಿಗ್ರಹದಲ್ಲಿ ಒಂದಾಗಿದೆ. ಕಥೆಯ ಪ್ರಕಾರ ಧರ್ಮಾಧಿಕಾರಿ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೈವಿಕ ಉಪಸ್ಥಿತಿಯನ್ನ ಅನುಭವಿಸಿದ್ದರು. ಅದರ ನಂತರ ಅವರು ನಾಗದೇವರ ಒಂದು ನಿರ್ದಿಷ್ಟ ದೇವಾಲಯವನ್ನು ಹುಡುಕಲು ಆರಂಭಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಈ ಜುಂಜಪ್ಪನ ಬಯಲನ್ನ ನೋಡುತ್ತಾರೆ ಮತ್ತು ಇದು ಪ್ರಮುಖ ಸ್ಥಳವೆಂದು ಅರಿತುಕೊಂಡು ಇಲ್ಲಿ ದೇವಾಲಯವನ್ನ ನಿರ್ಮಿಸುತ್ತಾರೆ. ತಿರುನಾಗೇಶ್ವರಂನಲ್ಲಿರುವ ನಾಗನಾಥ ಸ್ವಾಮಿ ದೇವಾಲಯವು ಹೆಸರುವಾಸಿ ಶಿವನ ದೇವಾಲಯವಾಗಿದೆ. ಆದರೆ ಈ ದೇವಾಲಯದ ಅಧಿದೇವತೆ ಕೇತು ಆಗಿದ್ದಾನೆ. ಪೌರಾಣಿಕ ಹಾವುಗಳಾದ ದಕ್ಷಕ್, ಕಾರ್ಕೋಟ ಮತ್ತು ಆದಿಶೇಷ ನಾಗಗಳು ಈ ದೇವಾಲಯದಲ್ಲಿ ಶಿವನನ್ನು ಪೂಜಿಸುತ್ತವೆ ಎನ್ನುವ ನಂಬಿಕೆ ಇದೆ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಎಂತಹದೇ ನಾಗದೋಷ ಇದ್ದರೂ, ಭೂತ ಪ್ರೇತಗಳ ಹಾವಳಿ ನಿಮ್ಮ ಮೇಲೆ ಆಗಿದ್ದರೂ ಮತ್ತು ಹಾವು ಕಚ್ಚಿದರೆ ಇಲ್ಲಿ ನಿಮಗೆ ಕ್ಷಣದಲ್ಲಿ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಮನ್ನರ್ಸಾಲ ದೇವಸ್ಥಾನ ಕೇರಳ. ಇದು ಕೇರಳದ ಮನ್ನರ್ಸಾಲದಲ್ಲಿರುವ ಭಾರತದ ಅತಿ ದೊಡ್ಡ ಮತ್ತು ಜನಪ್ರಿಯ ನಾಗ ದೇವತೆಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನ ಕೇರಳದ ಅಲ್ಲಪ್ಪುಜ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ಸರ್ಪಗಳ ರಾಜನಾದ ನಾಗರಾಜ ದೇವರಿಗೆ ಅರ್ಪಿಸಲಾಗಿದೆ. ದೇವಾಲಯದ ಆವರಣದೊಳಗೆ ಸುಮಾರು 30,000 ಕಲ್ಲಿನ ನಾಗರ ವಿಗ್ರಹಗಳು ಮತ್ತು ಚಿತ್ರಗಳಿವೆ. ಈ ದೇವಾಲಯವು 3,000 ವರ್ಷಗಳಷ್ಟು ಹಳೆಯದು ಎಂದು ನಂಬಿಕೆ ಇದೆ. ನವವಿವಾಹಿತರು ಮತ್ತು ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಭಾಗ್ಯವನ್ನ ಪಡೆಯಲು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಮಕ್ಕಳಾಗದಿದ್ದವರು ಈ ದೇವಾಲಯಕ್ಕೆ ಗಂಡ ಹೆಂಡತಿ ಇಬ್ಬರು ಇಲ್ಲಿ 3 ದಿವಸಗಳ ಕಾಲ ಪೂಜೆಯನ್ನ ಸಲ್ಲಿಸಿದರೆ ಒಂದೇ ವರ್ಷದಲ್ಲಿ ಆ ಹೆಣ್ಣು ಮಕ್ಕಳು ಆ ನಾಗದೇವತೆಯ ಆಶೀರ್ವಾದದಿಂದ ಗರ್ಭಿಣಿಯಾಗುತ್ತಾರೆ ಎನ್ನುವ ನಂಬಿಕೆ ಮತ್ತು ಐತಿಹ್ಯ ಇಲ್ಲಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಹೀಗಾಗಿ ಇಲ್ಲಿ ಮಕ್ಕಳಾಗದಂತಹ ಸಂತಾನಹೀನ ದಂಪತಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹಾವಿನ ಅಭಿಷೇಕ ಮಾಡಿ ಮಕ್ಕಳಾಗುವ ಹರಕೆಯನ್ನ ಹೊರುತ್ತಾರೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ. ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು. ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.